ಮಂಗಳೂರಿನ ಮರವೂರಿನ 55ಕ್ಕೂ ಅಧಿಕ ಮನೆಗಳಿಗೆ ರೈಲು ಹಳಿ ಕಾಮಗಾರಿಯಿಂದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಇದರಿಂದಾಗಿ ಅಲ್ಲಿನ ನಿವಾಸಿಗಳು ರೈಲು ಹಳಿಯನ್ನೇ ಬಳಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮರವೂರಿನ 55 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತ. ರೈಲು ಹಳಿಯನ್ನೇ ರಸ್ತೆಯನ್ನಾಗಿಸಬೇಕಾದ ಪರಿಸ್ಥಿತಿ. ಕಳೆದ 5 ವರ್ಷಗಳಿಂದ ಇಲ್ಲಿ ಹಳಿ ಕಾಮಗಾರಿ ನಡೆಯುತ್ತಿದೆ. 1ನೇ ಹಳಿ ಬದಿಯಲ್ಲಿ ಮಣ್ಣಿನ ರಸ್ತೆ ಇತ್ತು. ಇದುವೇ ಇಲ್ಲಿಯವರೆಗೆ ಸಂಪರ್ಕ ರಸ್ತೆಯಾಗಿತ್ತು. ಈಗ 2ನೇ ಹಳಿಯ ಕಾಮಗಾರಿ ಆರಂಭಗೊಂಡಿದ್ದರಿಂದ ಈ ರಸ್ತೆಗೆ ಮಣ್ಣು ಹಾಕಲಾಗಿದೆ. ಇದರಿಂದ ರಸ್ತೆಯೇ ಇಲ್ಲದಂತಾಗಿದೆ. ರೈಲು ಹಳಿ ಕಾಮಗಾರಿಯಿಂದಾಗಿ ಮರವೂರಿನ ಕಿನ್ನಿಮುಗೇರ ಪ್ರದೇಶದ ಸುಮಾರು 55 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ರಸ್ತೆ ಸಂಪರ್ಕವಿಲ್ಲದೆ ಇಲ್ಲಿಗೆ ಯಾವುದೇ ವಾಹನಗಳು ಕೂಡ ಬರಲ್ಲ. ಶಾಲಾ ಮಕ್ಕಳು, ದಿನಕೂಲಿ ಕಾರ್ಮಿಕರು, ವಯಸ್ಕರು ಸಹಿತ ಸುಮಾರು 170 ಮಂದಿ ಈ ರೈಲು ಹಳಿಯನ್ನೇ ದಾರಿಯಾಗಿ ಬಳಸಿಕೊಂಡಿದ್ದಾರೆ. ಹಾಗಾಗಿ ನಾವು ಏನು ವಿನಂತಿ ಮಾಡೋದು ಅಂತ ಹೇಳಿದರೆ, ದಯವಿಟ್ಟು ನಮಗೆ ಇಲ್ಲಿ ರಸ್ತೆ ವ್ಯವಸ್ಥೆ ತಾವು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಏನು ಮನೆಗಳುಂಟು ಅಕ್ವೈರ್ ಮಾಡಲಿ, ನಮಗೆ ಬೇಡ ಈ ಜಾಗ. ನಮ್ಮ ಮಕ್ಕಳು ಕಣ್ಣೆದುರು ಸಾಯ್ತಾ ಇದ್ದಾರೆ, ನಮಗೆ ಈ ಜಾಗ ಬೇಡ. ನಮಗೆ ಮಾರ್ಗದ ವ್ಯವಸ್ಥೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ನಮ್ಮ ಈ ಇದ್ದ ಜಾಗವನ್ನು ಕೂಡ ಅಕ್ವೈರ್ ಮಾಡಲಿ. ನಾವು ದಯವಿಟ್ಟು ಈಗ ಇಲ್ಲದಿದ್ದರೆ ನಮಗೆ ದಯಾಮರಣ ಕರುಣಿಸಲಿ. ಯಾಕೆಂದರೆ ನಾವು ಇಲ್ಲಿ ಬದುಕಿದ್ದು ಕೂಡ ಸತ್ತಿದ್ದೇವೆ. ನಮಗೆ ಶಾಲೆಗೆ ಹೋಗಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂದರೆ ಮಳೆಗಾಲದಲ್ಲೂ ಹಾಗೇನೆ. ಈಗಲೂ ಏನು ನಮಗೆ ರಸ್ತೆ ಸರಿ ಇಲ್ಲದಿದ್ದರಿಂದ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ರಸ್ತೆಯೂ ಇಲ್ಲ ಸರಿಯಾಗಿ. ನಮಗೆ ಎಜುಕೇಷನ್ ಕೂಡ ಸಿಗಲ್ಲ ಅಂತ ಆ ಒಂದು ಇದಕ್ಕೆ ಭಾವನೆಗೆ ನಾವು ಬಂದಿದ್ದೇವೆ. ಈ ಥರ ಆದರೆ ಇನ್ನು ನಾವು ಮುಂದೆ ಹೇಗೆ ಕಲಿಯುವುದು, ನೀವೇ ಹೇಳಬೇಕು. ಹಾಗಾಗಿ ದಯವಿಟ್ಟು ನಾವು ವಿನಂತಿಸುತ್ತಿದ್ದೇವೆ, ನಮಗೊಂದು ಸೂಕ್ತವಾದ ಮಾರ್ಗವನ್ನು ಮಾಡಿಕೊಡಿ. ಈ ವ್ಯಾಪ್ತಿಯಲ್ಲಿ 10 ವರ್ಷಗಳಲ್ಲಿ 13ಕ್ಕೂ ಅಧಿಕ ಮಂದಿ ರೈಲಿನಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ವಯಸ್ಕರೇ ಹೆಚ್ಚು. ಈ ಪ್ರದೇಶದಲ್ಲಿ ವಿಮಾನಗಳ ಹಾರಾಟದ ವೇಳೆ ರೈಲು ಬರುವುದು ಕೇಳಿಸದೇ ಇರುವುದು ಈ ಅಪಘಾತಕ್ಕೆ ಕಾರಣವಾಗ್ತಿದೆ. ಈ ಪ್ರದೇಶ ಜನರಿಗೆ ಮಣ್ಣಿನ ರಸ್ತೆಗೆ ಸಂಪರ್ಕ ಕೊಂಡಿಯಾಗಿತ್ತು. ಅದನ್ನ ಮಣ್ಣು ಹಾಕಿ ಮುಚ್ಚಿ ರೈಲು ಹಳಿಯನ್ನ ಮಾಡಲಾಗಿದೆ. ಈ ರಸ್ತೆ ವಿಮಾನ ದುರಂತದ ವೇಳೆಯೂ ಹೆಚ್ಚು ಉಪಯೋಗಕ್ಕೆ ಬಂದಿತ್ತು. ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವುದರಿಂದ ಈ ರಸ್ತೆ ರೈಲ್ವೆ ಇಲಾಖೆಗೂ ಅಗತ್ಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಕೂಡ ನೀಡಲಾಗಿದೆ ಎಂದು ಸತೀಶ್ ದೇವಾಡಿಗ ಹೇಳಿದ್ರು. ಒಂದು 6-7 ವರ್ಷಗಳಿಂದ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ರೈಲ್ವೆ ಮೀಟಿಂಗ್ ಕರೆಯುವಾಗ ರೈಲ್ವೆ ಅಧಿಕಾರಿಗಳು ಅವರ ಎದುರು ಯಾವುದೇ ಶಬ್ದವನ್ನು ಮಾತಾಡದೆ ಅವರು ಹೇಳಿದ್ದಕ್ಕೆ ಎಲ್ಲದಕ್ಕೆ ತಲೆಯಾಡಿಸಿಕೊಂಡು ಒಪ್ಪಿಗೆಯನ್ನು ನೀಡುತ್ತಾರೆ. ಆದರೆ ರೈಲ್ವೆ ಅಧಿಕಾರಿಗಳಲ್ಲಿ ಹತ್ತಿರ ನಾವು ಹೋದಾಗ ಅವರು ದರ್ಪದ ಒಂದು ವರ್ತನೆಯನ್ನು ನಮ್ಮ ಮೇಲೆ ತೋರಿಸ್ತಾರೆ. ಯಾಕೆಂದರೆ ನಾವು 5 ವರ್ಷಗಳಿಂದ ಸತತ ಮನವಿ ಕೊಡ್ತಿದ್ದೇವೆ. ಆಗ ಅವರು ಏನು ಹೇಳಿಲ್ಲ. ಹಾಗೆ 1.5 ತಿಂಗಳು ಮುಂಚೆ ಮನವಿ ಕೊಡುವಾಗ ಹೇಳಿದ್ರು, ನೀವು ರೈಲ್ವೆಗೆ 1.5 ಕೋಟಿ ಹಣ ಕಟ್ಟಬೇಕು, ಸರ್ವೆ ಆಗಬೇಕು, ಸ್ಕೆಚ್ ಆಗಬೇಕು ಡೆಲ್ಲಿಯಿಂದ. ಅದೇ ಈ ವಿಷಯವನ್ನು ಅವರು 5 ವರ್ಷದಿಂದ ಮುಂಚೆ ರೈಲ್ವೆ ಅಧಿಕಾರಿಗಳು ಮಾಡ್ತಿದ್ರೆ ನಾವು ಆ ವಿಷಯವನ್ನು ನಮ್ಮ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತಿಳಿಸ್ತಿದ್ದೆವು. ಆದರೂ ಸಹ ನಾನು ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ಗೆ ತಿಳಿಸಿದೆ. ಅದಕ್ಕೆ ಅವರು ಕೋಪಗೊಂಡು ಪುನಃ ರೈಲ್ವೆ ಅಧಿಕಾರಿಗಳಿಗೆ ಫೋನ್ ಮಾಡಿದರು, ನೀವು ಆ ವಿಷಯದ ಬಗ್ಗೆ ಏನು ಹೇಳಿದ್ದೀರಿ ಅಂತ. ಆದ ಮೇಲೆ 2 ಬಾರಿ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ನಮ್ಮ ಶಾಸಕರಾದ ಉಮಾನಾಥ್ ಕೋಟ್ಯಾನ್ 3 ಬಾರಿ ರೈಲ್ವೆ ಅಧಿಕಾರಿಗಳನ್ನು ಮೀಟಿಂಗ್ ಕರೆದರು. ಆದರೆ ಆ ಮೀಟಿಂಗಿಗೆ ಬರದೆ ತಮ್ಮ ಒಂದು ಮಾನವೀಯತೆ ಇಲ್ಲದ ದರ್ಪದ ವರ್ತನೆಯನ್ನು ನಮ್ಮ ರೈಲ್ವೆ ಅಧಿಕಾರಿಗಳು ತೋರಿಸಿರುತ್ತಾರೆ. ಈ ಪ್ರದೇಶದ ವ್ಯಾಪ್ತಿಯಲ್ಲಿ ಹೈನುಗಾರಿಕೆ ಜೊತೆಗೆ ಭತ್ತದ ಕೃಷಿಯನ್ನ ಮಾಡಲಾಗ್ತಿದೆ. ಸಂಪರ್ಕ ರಸ್ತೆ ಕೊರತೆಯಿಂದಾಗಿ ಕೃಷಿ ಮಾಡಲು ಸಮಸ್ಯೆ ಕಾಡ್ತಿದೆ. ರಸ್ತೆ, ನೀರು ಸಹಿತ ಮೂಲಭೂತ ಸೌಕರ್ಯ ಇಲ್ಲದೆ ಇಲ್ಲಿನ ಜನರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಮಾತ್ರವಲ್ಲದೆ ರಸ್ತೆ ಇಲ್ಲದೆ ಇರುವುದರಿಂದ 4 ಸದಸ್ಯರು ಮನೆಯನ್ನೇ ತ್ಯಜಿಸಿದ್ದಾರೆ. ಈ ನಡುವೆ ಪರ್ಯಾಯ ರಸ್ತೆ ಇಲ್ಲದ ಕಾರಣ ರೈಲ್ವೆ ಕಾಮಗಾರಿಗೆ ತೊಡಕಾಗಿದೆ. ಒಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಪರ್ಯಾಯ ರಸ್ತೆ ಇಲ್ಲದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.